ओम अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। नमः ओं विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामीति नामिने। नमस्ते सरस्वती देवे गौरवाणी प्रचारिणे निर्विशेष शून्यवादी पाश्चात्य देशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर शिवासदि गौर भक्तवृंद। हरे कृष्णा कृष्ण कृष्ण हरे हरे, हरे राम 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 हरे हरे। ಒಂದು ವರ್ಷ ಆದ್ಮೇಲೆ ಮತ್ತೆ ನಿಮ್ಮ ಜೊತೆ ಈ ಮಾತಾಡ್ಲಿಕ್ಕೆ ಒಂದು ಅವಸರ ಕೊಡ್ಲಿಕ್ಕೆ ಬ್ರಜಗೋಪಿ ಮಾತಾಜಿ ಮತ್ತು ವಿಶ್ವಂಬರ್ ಪ್ರಭುಗೆ ಬಹಳ ಧನ್ಯವಾದಗಳು. ಈ 32 ವರ್ಷದಲ್ಲಿ ಇದು 2ನೇ ಸಲ ನಾನು ಕನ್ನಡದಲ್ಲಿ ಮಾತಾಡ್ತಾ ಇದ್ದೀನಿ. ಹಿಂದಿನ ಸಲ ನಿಮ್ ಜೊತೆ ನನಗೂ ಸ್ವಲ್ಪ ಕನ್ನಡ ಬಗ್ಗೆ ಸ್ವಲ್ಪ ಅಭ್ಯಾಸ ಆಗ್ಲಿ ಅಂತ ಇವತ್ತು ಮತ್ತೆ ಬ್ರಜಗೋಪಿ ಮಾತಾಜಿ ಆಜ್ಞೆ ಇದೆ ಕನ್ನಡದಲ್ಲಿ ನೀವು ಮಾತಾಡಿ ಅಂತ. ಹಾಗಾಗಿ ಇವತ್ತಿನ ದಿವಸ ಈ ಟಾಪಿಕ್ ಏನು ಇದೆ, ಮೈಂಡ್ ಯುವರ್ ಮೈಂಡ್. ನಮ್ಮ ಮನಸ್ಸನ್ನ ಹೇಗೆ ನಾವು ನಿಯಂತ್ರಣ, ಮುಖ್ಯವಾದಂಥ ವಿಷಯ ಇದು. ಯಾಕಂದ್ರೆ ಮನ ಏವ ಮನುಷ್ಯಾಣ ಧಾಯ ವಿಷಯ ಸಂಗೋ ಮುಕ್ತೇ ನಿರ್ವಿಷಯ ಮನ. ಶಾಸ್ತ್ರದಲ್ಲಿ ಹೇಳಿದೆ, ಮನ ಏವ ಮನುಷ್ಯಾಣ ಕಾರಣಂ ಬಂಧ ಮೋಕ್ಷಯ. ಬಂಧನಕ್ಕೂ ಮನವೇ ಕಾರಣ, ಮತ್ತೆ ಮೋಕ್ಷಕ್ಕೂ ಮನವೇ ಕಾರಣ. ಮನ ಏವ ಮನುಷ್ಯಾಣ ಕಾರಣಂ, ಯಾದಕ್ಕೆ ಬಂಧ ಮೋಕ್ಷಯೋ. ಬಂಧಾಯ ವಿಷಯಾಸಂಗೋ, ವಿಷಯ ಸಂಘದಲ್ಲಿ ಬಂದಾಗ ಮನಸ್ಸು ಬಂಧನಕ್ಕೆ ಕಾರಣವಾಗತ್ತೆ. ಮತ್ತೆ ಮುಕ್ತ್ಯೈ ನಿರ್ವಿಷಯಂ ಮನ, ವಿಷಯದಿಂದ ಧ್ಯಾಯತೋ ವಿಷಯಾನ್ ಪುಂಸಃ, ಆ ವಿಷಯದಿಂದ ತೆಗೆದು ದೇವರ ಚರಣಕ್ಕೆ ಇಟ್ಟರೆ ಕಾರಣವಾಗತ್ತೆ. ಸೊ ಹಾಗಾಗಿ ಇವತ್ತು 3 ವಿಷಯದ ಬಗ್ಗೆ ನಾವು ಚರ್ಚೆ ಮಾಡೋಣ. ಎರಡನೇದು, ಮನಸ್ಸನ್ನ ಯಾಕೆ ನಾವು ನಿಯಂತ್ರಣ ಮಾಡಬೇಕು. ಮತ್ತು ಮೂರನೇದು, ಅದರ ಏನೇನು ಅದನ್ನು ನಾವು ಸಂಕ್ಷಿಪ್ತವಾಗಿ ಮುಂದಿನ ಅರ್ಧ ಮುಕ್ಕಾಲು ಗಂಟೆಗೆ ಇದನ್ನ ಚರ್ಚೆ ಮಾಡೋ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾರೆ, ಸಂಪೂರ್ಣ ಇದು ಸೃಷ್ಟಿ ಏನಿದೆ 8 ತತ್ವದಿಂದ ಮಾಡಲಾಗಿದೆ. ಭೂಮಿರಾಪೋ ಅನಲೋ ವಾಯು ಖಂ ಮನೋಬುದ್ಧಿರೇವಚ ಅಹಂಕಾರ ಇತಿಯಮ್ಮೆ ಭಿನ್ನಾ ಪ್ರಕೃತಿ ರಷ್ಟಧ. ಸಂಪೂರ್ಣ ವಿಶ್ವ ಇದನ್ನ 8 ತತ್ವಗಳಿಂದ ನಿರ್ಮಾಣಿಸಲಾಗಿದೆ. ಭೂಮಿ, ಆಪ ಅಂದ್ರೆ ನೀರು, ಅನಲ ಅಗ್ನಿ, ವಾಯು, ಮತ್ತೆ ಖಂ ಅಂದ್ರೆ ಆಕಾಶ. ಈ 5 ತತ್ವದಿಂದ ಪಂಚಮಹಾಭೂತ ಏನು ಅಂತೀವಿ, ಈ ಶರೀರ ನಿರ್ಮಾಣವಾಗಿದೆ. ಆಮೇಲೆ ಇದು ಸ್ಥೂಲ ಶರೀರ ಮತ್ತೆ ಸೂಕ್ಷ್ಮ ಶರೀರ. ಸೂಕ್ಷ್ಮ ಶರೀರ 3 ತತ್ವಗಳಿಂದ ನಿರ್ಮಾಣವಾಗಿದೆ. ಯಾವುದು? ಮನಃ, ಬುದ್ಧಿ, ಅಹಂಕಾರ. ಮನ ಸೂಕ್ಷ್ಮವಾದಂಥ ಒಂದು ಭೌತಿಕ ತತ್ವನೇ. ಅದು ಕೂಡ ಭೌತಿಕನೇ, ಅಂದ್ರೆ ಸೂಕ್ಷ್ಮ. ಪೃಥ್ವಿಯಿಂದ ನೋಡಿದ್ರೆ ಖಂವರೆಗೂ, ಆಕಾಶವರೆಗೂ ಸೂಕ್ಷ್ಮ ಆಗ್ತಾ ಹೋಗುತ್ತೆ.
ಪೃಥ್ವಿ ನಾವು ನೋಡಬಹುದು, ಮಳೆ ಬಂದ್ರೆ ಅದರ ಗಂಧನೂ ಬರುತ್ತೆ, ಒಂದು ಬಹಳ ಒಳ್ಳೆ ಸುಗಂಧ ಬರುತ್ತೆ. ಭೂಮಿ, ಆಪದಿಂದ ಇನ್ನೂ ಸ್ವಲ್ಪ ಸೂಕ್ಷ್ಮ ಆಯಿತು ನೀರು, ಅದರಿಂದ ಸೂಕ್ಷ್ಮ ಬೆಂಕಿ, ಅಗ್ನಿ, ಅದಕ್ಕಿಂತ ಸೂಕ್ಷ್ಮ ವಾಯು ನೋಡ್ಲಿಕ್ಕಾಗಲ್ಲ, ಅನುಭವ ಮಾಡ್ಬೋದು, ನೋಡ್ಲಿಕ್ಕಾಗಲ್ಲ. ಮತ್ತೆ ಅದಕ್ಕಿಂತ ಸೂಕ್ಷ್ಮ ಖಮ್ ಅಂದ್ರೆ ಆಕಾಶ, ನೋಡ್ಲಿಕ್ಕಾಗಲ್ಲ, ಅನುಭವನೂ ಮಾಡ್ಲಿಕ್ಕಾಗಲ್ಲ. ಇದು ಪಂಚಮಹಾಭೂತ ಸ್ಥೂಲ ಶರೀರ ನಿರ್ಮಾಣ ಆಗಿರೋದು. ಮತ್ತೆ ಅದಕ್ಕಿಂತ ಸೂಕ್ಷ್ಮ ಮನೋ ಬುದ್ಧಿರ್ ಅಹಂಕಾರ ಅಂತ ಈ ಕಠೋಪನಿಷತ್ನಲ್ಲಿ ಒಂದು ಒಳ್ಳೆ ಉದಾಹರಣೆ ಕೊಟ್ಟಿದ್ದಾರೆ. ಅದು ತಿಳ್ಕೊಂಡ್ರೆ ಸ್ಪಷ್ಟವಾಗಿ ತಿಳಿಯುತ್ತೆ ಮನ ಎಲ್ಲಿದೆ ಅಂತ. ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಶರೀರನ ರಥಕ್ಕೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ರಥ ಇದ್ದಾಗ ಶರೀರ ಉದಾಹರಣೆ, ಒಂದು ರಥ ತಗೊಳ್ಳಿ, ರಥದಲ್ಲಿ ರಥಿ ಕೂತ್ಕೊಂಡಿದ್ದಾರೆ. ರಥಿ ಯಾರು? ಆತ್ಮ. ಮತ್ತೆ ಒಂದು ಸಾರಥಿ, ರಥಿ ಜೊತೆ ಡ್ರೈವರು. ಆ ಸಾರಥಿ ಬಂದು ಬುದ್ಧಿ. 5 ಕುದುರೆಗಳಿವೆ. ಆ 5 ಕುದುರೆಗಳು ಇಂದ್ರಿಯ. ಮತ್ತು ಈ ಲಗಾಮ ಅಂತೀವಲ್ಲ, ರೈನ್ಸ್, ಅದು ಬಂದು ಮನಸ್ಸು. ನಾವು ಹೇಳ್ತೀವಲ್ಲ, ಲಗಾಮ್ ಹೋಯ್ತು ಅಂದ್ರೆ ಎಲ್ಲ ಹೋಗುತ್ತೆ ಎಲ್ಲ ಕಡೆ. ಆ ಥರ ಮನಸ್ಸು ಲಗಾಮ್ ಇದ್ದ ಹಾಗೆ ಆ ಶರೀರಕ್ಕೆ. ಸೊ ಒಂದು ಸಲ ನಾನು ಒಂದು ಪ್ರಶ್ನೆ, ಒಂದು ಕಾಲೇಜಿನಲ್ಲಿ ಹೀಗೆ ಪ್ರವಚನ ಕೊಡ್ತಿದ್ದೆ. ಒಬ್ಬ ಹುಡುಗ ಎದ್ದು ಸ್ವಾಮೀಜಿ ಒಂದು ಪ್ರಶ್ನೆ ಕೇಳಲ್ಲ. ಆಯ್ತು ಕೇಳು ಅಂತ ಹೇಳ್ದ. ನೋಡಿ, ಶರೀರ ಯಾವಾಗಲೂ ಮೃತವಾಗಿದೆ. ಇಟ್ ಈಸ್ ಆಲ್ವೇಸ್ ಡೆಡ್, ಇಟ್ ಈಸ್ ನೆವರ್ ಅಲೈವ್. ಆಮೇಲೆ ಆತ್ಮ ಸಂಪೂರ್ಣವಾಗಿ ದಿವ್ಯ ಸ್ತರದಲ್ಲಿದೆ ಅದು. ಮತ್ತೆ ನಮಗೇನಾದ್ರೂ ಗಾಯ ಆದಾಗ, ಸುಟ್ಟಾಗ, ಕೈಯೆಲ್ಲ ಸುಟ್ಟು ಬಾಯ್ತು, ಎಲ್ಲೋ ಗ್ಯಾಸಲ್ಲಿ ಅಡುಗೆ ಮಾಡ್ತಿರೋವಾಗೆಲ್ಲ ಸುಟ್ತು, ಯಾರಿಗ ಅನುಭವ ಆಗತ್ತೆ? ಶರೀರ ಮೃತವಾಗಿದೆ, ಆತ್ಮಕ್ಕೆ ನೈನಂ ಛಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕ. ನಾ ಹೇಳಿದ್ದೆ ಅವ್ರಿಗೆ, ಆತ್ಮ ನೈನಂ ಛಂದಂತಿ ಶಸ್ತ್ರಾಣಿ. ಆತ್ಮ ಯಾವ ಅಸ್ತ್ರ ಕೂಡ ಅದನ್ನ ಕಟ್ ಮಾಡಕ್ ಸಾಧ್ಯ ಇಲ್ಲ, ಅದನ್ನ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೈನಂ ದಹತಿ ಪಾವಕ, ಅಗ್ನಿ ಅದನ್ನ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ನಚೈನಂ ಕ್ಲೇದಯಂತಿ ಆಪ ಅಂದ್ರೆ ನೀರು, ಆಸಿಡ್ ಅಲ್ಲಿ, ಇವಾಗ ನೀರಲ್ಲಿ ಉಪ್ಪು ಸಕ್ಕರೆ ಹಾಕ್ಬಿಟ್ರೆ, ಸ್ವಲ್ಪ ಕಲಗ್ಬಿಟ್ರೆ ಅದನ್ನ ಹೋಗ್ಬಿಡುತ್ತೆ. ಬಟ್ ಆತ್ಮ ಹಾಗಿಲ್ಲ, ಆಸಿಡ್ ಅಲ್ಲಿ ಹಾಕಿದ್ರು ಕೂಡ ಏನಾಗಲ್ಲ ಅದಕ್ಕೆ. ಸೊ ನಚೈನಂ ಕ್ಲೇದಯಂತ ಆಪ ನ ಶೋಷಯತಿ ಮಾರುತ. ಗಾಳಿ ಬಂದ್ರೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಎಲ್ಲ ಮುರಿದೋಗುತ್ತೆ, ಬಟ್ ಈ ಗಾಳಿಯಿಂದನೂ ಏನಾಗಲ್ಲ. ಈ ಹುಡುಗ ಪ್ರಶ್ನೆ ಕೇಳ್ತಾನೆ, ಆತ್ಮಕ್ಕೆ ಏನು ಆಗ್ತಾ ಇಲ್ಲ, ಅದಕ್ಕೆ ಏನೂ ತೊಂದರೆ ಇಲ್ಲ, ಶರೀರ ಮೃತವಾಗಿದೆ, ಮತ್ತೆ ನೋವು ಯಾರಿಗಾಗ್ತಿದೆ? ಒಳ್ಳೆ ಪ್ರಶ್ನೆ ಅಲ್ವಾ? ಶರೀರ ಮೃತವಾಗಿದೆ. ಈಗ ಮೃತ ಶರೀರ, ಆತ್ಮ ಹೋಗಿರೋ ಶರೀರಕ್ಕೆ ಎಷ್ಟು ನೀವು ಕಟ್ ಮಾಡಿ ಅದರಲ್ಲಿ ಏನಾದ್ರೂ ಮಾಡಿ ಬೆಂಕಿನಲ್ಲಿ ಹಾಕ್ತಾರೆ, ನೋ ಕಂಪ್ಲೇಂಟ್, ಮೃತವಾಗಿದೆ, ಅವ್ರಿಗಿಲ್ಲ. ಮತ್ತೆ ಇವ್ರಿಗೂ ಮತ್ತೆ ಆಗ ಅವ್ರನ್ನೇ ತಿಳಿಸಿದೆ. ಇನ್ನೊಂದು ಉದಾಹರಣೆ ಕೊಟ್ಟೆ. ಈಗ ಟ್ರೈನಲ್ಲಿ ಮತ್ತೆ ಈ ಕಂಪಾರ್ಟ್ಮೆಂಟ್ ಎಲ್ಲ ಇರುತ್ತಲ್ಲ, ಡಬ್ಬೆಗಳು, ಆ ಡಬ್ಬಗಳು ಶರೀರ. ಮತ್ತೆ ಅದಕ್ಕೆ ಲಿಂಕ್ ಮಾಡುತ್ತವಲ್ಲ, ಆ ಲಿಂಕ್ ಮಾಡೋದು ಸೂಕ್ಷ್ಮ ದೇಹ. ಇರೋದಿಂದ ಸ್ಥೂಲ ಶರೀರಕ್ಕೆ ಏನಾದ್ರೂ ಕೂಡ ಆತ್ಮಕ್ಕೆ ಅನುಭವ ಆಗತ್ತೆ. ಅವ್ರಿಗೆ ನಾನೊಂದು, ನೀವು ಇದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ನೀವು
ನಿಮ್ಮ ಮನೆ ಸುಮಾರು ಒಂದು 10ನೇ ಫ್ಲೋರಲ್ಲಿ ಇದೆ ಅಂತ ತಿಳ್ಕೊಳ್ಳಿ. 10th ಫ್ಲೋರಲ್ಲಿ ನಿಮ್ಮ ಮನೆ ಇದೆ. ಕೆಳಗಡೆ ಎಷ್ಟು ಜನ ಬಿಲ್ಡಿಂಗ್ ಅಲ್ಲಿ ಎಷ್ಟು ಜನ ಇದಾರೋ ಅವರೆಲ್ಲ ಕಾರ್ ಪಾರ್ಕಿಂಗ್ ಕೆಳಗೆ ಆಗಿದೆ. ನೀವು ಮೇಲಿಂದ ನೋಡ್ತಿದ್ದೀರಿ, ಎಲ್ಲ ಕಾರ್ ಪಾರ್ಕಿಂಗ್ ಆಗಿದೆ. ಯಾರೋ 4 ಏನು ಗುಂಡಾಗಳು ಬಂದು ಒಡ್ರು ಬಂದು ಅದನ್ನ ಒಂದು ಕಾರನ್ನ ಗಾಜ್ ಹೊಡೆದು ಏನೋ ಮಾಡ್ತಿದ್ದಾರೆ, ಅದರಲ್ಲಿ ಹೊಡಿತಾ ಇದ್ದಾರೆ, ಅದನ್ನ ಡೆಂಟ್ ಆಗ್ಬಿಟ್ಟಿದೆ ಗಾಡಿ. ನಾವೇನಂತೀವಿ ಅದನ್ನ ನೋಡಿದ್ರೆ, ಎಂತ ಕೆಟ್ಟ ರೂಪ ಇದೆಲ್ಲ ಹಿಂಗ್ ಮಾಡ್ತಾರೆ. ಅದೇ ಪಕ್ಕದಲ್ಲಿ ನಮ್ಮ ಗಾಡಿ ನಿಂತಿದೆ, ಆ ಗಾಡಿ ಮೇಲೆ ಏನಾದ್ರು ಗಾಜ್ ಹೊಡೆದ್ರೆ ಡೆಂಟ್ ಆದ್ರೆ ನಾವು 10th ಫ್ಲೋರಲ್ಲಿ ನಿಂತಿದ್ರು ಕೂಡ ನಮ್ಮ ಹೃದಯಕ್ಕೆ ಬಹಳ ಒಂದು ಅಯ್ಯೋ ನನ್ನ ಶರೀರಕ್ಕೆ ಹೊಡೆದಾಗ ಆಗತ್ತೆ. ನನ್ನ ಗಾಡಿ ಅದು ನಿಮಗೇನು ಆಗಿಲ್ಲ, ಆದ್ರೆ ನಿಮ್ಮ ಗಾಡಿ ಗಾಜ್ ಹೊಡೆದ್ರೆ ನಿಮಗೊಂದು ಹೃದಯದಲ್ಲಿ ಒಂದು ಏನೋ ಒಂದು ಏಟ್ ಹೊಡೆದಾಗೆ ಅನ್ಸುತ್ತೆ. ಇಲ್ಲ, ನೀವು ಹಾಸ್ಪಿಟಲ್ಗೆ ಹೋದ್ರಿ, ICU ನಲ್ಲಿ ನಿಮ್ ಯಾರೋ ನೆಂಟರು ಅಡ್ಮಿಟ್ ಆಗಿದ್ದಾರೆ, ಈ ಕಡೆ ನಿಮ್ ನೆಂಟರು, ಈ ಕಡೆ ಇನ್ಯಾರೋ ಇದ್ದಾರೆ, ಅವರು ಹೋದ್ರು, ತೀರ್ಕೊಂಡು ಹೋದ್ರು. ನೀವೇನಂತೀರಿ? ICU ನಲ್ಲಿ ಆಗತ್ತೆ, ಎಮರ್ಜೆನ್ಸಿ ಇರ್ಬೋದು. ಆದ್ರೆ ಈ ಪಕ್ಕದಲ್ಲಿ ಇವ್ರು ಏನಾದ್ರು ತೀರ್ಕೊಂಡು ಹೋದ್ರೆ ಶೂನ್ಯಾಯಿತಂ ಜಗತ್ ಸರ್ವಂ, ನಮ್ಮ ಪೂರ ಜಗತ್ತು ಶೂನ್ಯ ಆಗ್ಬಿಡುತ್ತೆ. ವಿಚಾರ ಮಾಡಿ, ಯಾಕೆ? ಇವ್ರು ಹೋದ್ರು, ಎರಡು ನೀವು ಅಲ್ಲ, ಆದ್ರೆ ಇವ್ರು ಯಾರೋ ಗೊತ್ತಿಲ್ಲ, ಈ ಬಹಳ ಏನಂತಾರೆ ಕ್ಲೋಸ್ ರಿಲೇಟಿವ್, ಬಹಳ ನಿಕಟವಾದಂತ ನೆಂಟರು, ನಮ್ಮವರು, ಆದ್ರೆ ಕೂಡ ನಮಗೆ ನೋವಾಗುತ್ತೆ. ನಮ್ಮ ಶರೀರಕ್ಕೆ ಏನಾಗಿಲ್ಲ, ಆದ್ರೆ ನಮ್ಮ ಮನಸ್ಸಿಗೆ ಯಾಕೆ? ನಮ್ಮವರು ಅಲ್ಲೇನೋ US ಅಲ್ಲಿ ಏನಾದ್ರು ಅದಾದ್ರೆ, ಇಂಡಿಯನ್ಸ್ ಯಾರಾದ್ರೂ ಹೋಗ್ಬಿಟ್ರು, ನಮ್ಮ ನೆಂಟರಲ್ಲಿ ಇದ್ದಾರೆ, ಫಸ್ಟ್ ಯಾರು ಅವರೇ ಇಲ್ಲ ತಾನೆ. ಸೊ ಇದು ಜನಸ್ಯ ಮೋಹೋಯಂ ಅಹಂ ಮಮೇತಿ, ನಾನು ಮತ್ತೆ ನನ್ನದು ಅನ್ನೋ ಈ ಭಾವನೆ ಏನಿದೆ, ಇದು ಮನಸ್ಸು, ಬುದ್ಧಿ ಮತ್ತೆ ಅಹಂಕಾರ ಈ ಕನೆಕ್ಟ್ ಮಾಡುತ್ತೆ. ಸ್ಥೂಲ ಶರೀರ ಮತ್ತೆ ಆತ್ಮಕ್ಕೆ ಕನೆಕ್ಟ್ ಮಾಡೋದ್ರಿಂದ ಏನೇ ಸ್ಥೂಲ ಎಕ್ಸ್ಟೆನ್ಷನ್, ನಾನು ಮತ್ತು ನನ್ನದು, ನನ್ನ ಮನೆ, ನಮ್ಮ ಹೆಂಡತಿ, ನಮ್ಮ ಮಕ್ಕಳು, ನಮ್ಮ ದೇಶ, ನಮ್ಮ ಆದ್ರೂ ಆದ್ರೆ ನಮಗೂ ಸ್ವಲ್ಪ ಅನಿಸುತ್ತೆ. ಅದರಲ್ಲಿ ಕೆಟ್ಟದೇನಿಲ್ಲ. ಅಂದ್ರೆ ಹೇಳೋದು ಯಾಕಂದ್ರೆ, ಯಾರಿಗೆ ನೋವು ಅಂತ ಹೇಳಿದ್ವಲ್ಲ, ಅದನ್ನು ತಿಳಿಸ್ಲಿಕ್ಕೆ ಈ ಮನಸ್ಸನ್ನ ತಿಳಿಯೋದು, ಮನಸ್ಸು, ಬುದ್ಧಿ ಮತ್ತು ಈ ಅಹಂಕಾರವನ್ನ ತಿಳಿಯೋದು ಬಹಳ ಮುಖ್ಯ. ಈಗ ಅದಕ್ಕೆ ಏನ್ ಮಾಡಬೇಕು? ನಾವು ಇದನ್ನ, ಈ ನೋವು ಹಾಗೆ ಆಗುತ್ತೆ, ಬಟ್ ಅದನ್ನ ಏನ್ ಮಾಡ್ಲಿ? ಅದರಿಂದ ಈ ಸಂಸಾರದಲ್ಲಿ ನಾವು ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇಶಯನು, ಇಹ ಸಂಸಾರೇ, ನಾವು ಈ ಸಂಸಾರದಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ. ಸೊ ಅದನ್ನೇ ಬಿಡ್ಬೇಕಾ? ಬಿಡಕ್ ಸಾಧ್ಯನಾ? ಆಗಲ್ಲ. ಸಂಸಾರದಲ್ಲಿ ಇದ್ಕೊಂಡು ಇವರು 5ನೇ ಅಧ್ಯಾಯ ಭಗವದ್ಗೀತೆಯಲ್ಲಿ, ಬ್ರಹ್ಮಣ್ಯಾಧಾಯ ಕರ್ಮಾಣಿ ಸಂಗಂ ತ್ಯಕ್ವಾ ಕರೋತಿ ಯಃ ಲಿಪ್ಯತೇನ ಸ ಪಾಪೇನ ಪದ್ಮಪತ್ರಮಿವಾಂಬಸ. ಎಷ್ಟು ಸುಂದರ ಒಂದು ಉದಾಹರಣೆ ಕೊಡ್ತಾರೆ, ಹೇಗಿರ್ಬೇಕು. ಈ ಸಂಸಾರದಲ್ಲಿ ಇದ್ಕೊಂಡು ಸಂಸಾರದ ಆಗಬಾರದು. ಹಿಂದಿನಲ್ಲಿ ಸಂಸಾರ ಮೇ ರಹತೆ ಹುए भी ಸಂಸಾರ ಕೆ ನಹಿ ಹೋನಾ, ಬೀಯಿಂಗ್ ಇನ್ ದ ವರ್ಲ್ಡ್ ಬಟ್ ನಾಟ್ ಆಫ್ ದ ವರ್ಲ್ಡ್. ಇದು ಗೀತೆ ನಮಗೆ ಹೇಳ್ಕೊಡುತ್ತೆ ಹೇಗಿರ್ಬೇಕು. ಸಂಸಾರದಲ್ಲಿ ಜವಾಬ್ದಾರಿಯಾಗಿರ್ಬೇಕು, ಆದ್ರೆ ಸಂಸಾರವನ್ನ ಆಗಬಾರ್ದು, ಸಂಸಾರದಲ್ಲಿ ಒಂದು ಆಗಬಾರ್ದು. ಹೇಗಾಗ್ಬೇಕು ಇದು? ಹೇಗೆ ಸಾಧ್ಯ? ಪ್ರಾಕ್ಟಿಕಲ್ ಆಗಿ
ನಾವು ಗೃಹಸ್ಥಲ್ಲಿ ಇದೀವಿ, ಮಕ್ಕಳಿದ್ದಾರೆ, ಜಾಬ್ ಇದೆ, ಮನೆ ಇದೆ, ಇದೆಲ್ಲ ಇದ್ಕೊಂಡು ಸಂಸಾರದಲ್ಲಿ ಇದ್ಕೊಂಡು ಕಮಲ ಪತ್ರ ತರ ಒಂದು ಏನಂತ ಕೊಚ್ಚೆ ನೀರಲ್ಲಿ ಕಮಲ ಬರುತ್ತೆ, ಅದರ ಪತ್ರ ಪದ್ಮಪತ್ರ ನೀವು ನೋಡಿದಿರೋ ಇಲ್ವೋ? ಆ ಪದ್ಮಪತ್ರ ಹೇಗಿರುತ್ತೆ ಅಂದ್ರೆ ಅದ್ರ ಮೇಲೆ ಒಂದು ನೀರು ಹಾಕಿದ್ರೆ ಅಂಟೋದಿಲ್ಲ, ಅದು ಹಿಂಗೆ ಗ್ಲೈಡ್ ಹಾಕೊಂಡು ಹೋಗ್ಬಿಡುತ್ತದೆ. ಆ ತರ ಈ ಸಂಸಾರದಲ್ಲಿ ಇರಬೇಕು ಅಂತ ಕೃಷ್ಣ ಗೀತೆಯಲ್ಲಿ ಹೇಳ್ಕೊಡ್ತಾರೆ. ಈಗ ಪ್ರಶ್ನೆ, ಈ ಮನಸ್ಸನ್ನ ಹೇಗೆ ನಿಯಂತ್ರಣ ಮಾಡಬೇಕು, ಯಾಕೆ ಮಾಡಬೇಕು? ನಾ ಹೇಳಿದಾಗೆ ಮನಯೇವ ಮನುಷ್ಯಾಣಂ ಕಾರಣ. ನೀವು ಮನಸ್ಸನ್ನ ನಿಯಂತ್ರಣ ಮಾಡ್ಕೊಂಡ್ಬಿಟ್ರೆ ನಿಮ್ಮ ಆಗ್ಬಿಟ್ರೆ ಮನಸ್ಸು, ನೀವು ಇದರಿಂದ ಪಾರಾಗ್ತೀರಿ. ಬಿಟ್ರೆ ಮನಸ್ಸು, ಅದಕ್ಕಿಂತ ಕೆಟ್ಟ ಶತ್ರು ಎಲ್ಲೂ ಇಲ್ಲ. ಒಳಗೇನೆ ಶತ್ರು ಕೂತ್ಕೊಂಡಿದ್ರೆ ಮಾಡಬಹುದು. ಅದನ್ನೇ ಮಿತ್ರ ಮಾಡ್ಕೊಂಡ್ಬಿಟ್ರೆ ಅದು ಎಷ್ಟು ಲಾಭ ನಮಗೆ. ಅದಕ್ಕೆ ನಿಯಂತ್ರಣ ಮಾಡಿ ಮನಸ್ಸಿನ ಜೊತೆ ಮಿತ್ರತೆ ಮಾಡೋದು ಬಹಳ ಮುಖ್ಯ. ಸೊ ಬಂಧುರಾತ್ಮಾತ್ಮನಸ್ತಸ್ಯ ಏನಾತ್ಮೈವಾತ್ಮನ ಜಿತಃ ಅನಾತ್ಮನಸ್ತು ಶತ್ರುತ್ವೇ ವರ್ತಿತಾತ್ಮೈವ ಶತ್ರುವತ್. 6ನೇ ಅಧ್ಯಾಯದಲ್ಲಿ ಗೀತೆನಲ್ಲಿ ಕೃಷ್ಣ ಹೇಳ್ತಾರೆ, ಯಾರು ಮನಸ್ಸು ಜೊತೆ ಮಿತ್ರತೆ ಮಾಡ್ಕೊಂಡ್ಬಿಡ್ತಾರೋ ಅವರು ಸುಖವಾಗಿರ್ತಾರೆ ಈ ಸಂಸಾರದಲ್ಲಿ. ಯಾರು ಮನಸ್ಸಿನ ಜೊತೆ ಶತ್ರುತ್ವ ಆಗ್ಬಿಡುತ್ತೋ ಅವರು ದುಃಖಿಯಾಗಿರ್ತಾರೆ. ಅವ್ರ ಜೀವನದಲ್ಲಿ ಸಂಕಟ, ಎಲ್ಲ ಪ್ರಕಾರ. ಸೊ ಮಿತ್ರತೆ ಹೇಗೆ ಮಾಡೋದು? ಬಂಧುರಾತ್ಮಾತ್ ಮನಸ್ತಸ್ಯ ಏನ ಆತ್ಮೈವಾತ್ಮನ ಜಿತಃ. ಯಾರು ಮನಸ್ಸನ್ನ ಗೆಲ್ಬಿಡ್ತಾರೋ ಅವರು ಮನಸ್ಸನ್ನ ಮಿತ್ರತೆ ಮಾಡ್ಕೊಂಡ್ಬಿಟ್ರು. ಯಾರು ಮನಸ್ಸನ್ನ ಗೆಲ್ಲಿಕ್ ಆಗ್ಲಿಲ್ವೋ ಅವ್ರಿಗದು ಮನಸ್ಸೇ ಶತ್ರು ಆಗಿ ಕಾನ್ಸ್ಟೆಂಟ್ ಮಿಸರಿ, ಕಾನ್ಸ್ಟೆಂಟ್ ಟ್ರಬಲ್, ಕಾನ್ಸ್ಟೆಂಟ್ ಆಂಗ್ಸೈಟಿ, ಕಾನ್ಸ್ಟೆಂಟ್ ಟೆನ್ಷನ್, ಕಾನ್ಸ್ಟೆಂಟ್ ವರಿ. ಸೊ ಅದು ಕೃಷ್ಣ ಅರ್ಜುನ ಹೇಳಿದಾಗ ಅರ್ಜುನ ಒಂದು ಒಳ್ಳೆ ಒಂದು ಪ್ರಶ್ನೆ ಕೇಳ್ತಾರೆ. ಅದು ನಮ್ಮ ಸಮಸ್ಯೆ ಇವತ್ತು. ಏನಂತಾನೆ ಅರ್ಜುನ? ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾಥಿ ಬಲವದ್ ದೃಢಂ ವಾಯೋರಿವ ಸುದುಷ್ಕರ. ಕೃಷ್ಣ, ಇಟ್ ಈಸ್ ವೆರಿ ಈಸಿ ಟು ಸೇ ಬಟ್ ಟು ಪ್ರಾಕ್ಟೀಸ್. ಲೈಫ್ ಟೈಮ್ ಪ್ರಾಜೆಕ್ಟ್ ಆಗ್ಬಿಡುತ್ತೆ ಇದು. ನೀವು ಹೇಳೋದು ಬಹಳ ಆರಾಮಾಗಿ, ನೀವು ಆನ್ಲೈನ್ ಅಲ್ಲಿ ಕೂತ್ಕೊಂಡು ಝೂಮ್ ನಲ್ಲಿ ಮನಸ್ಸನ್ನ ನಿಯಂತ್ರಣ ಮಾಡಿ, ಆಯ್ತು. ಮಾಡೋದು ಹೇಗೆ ಅಂತ ಯೋಗ್ಯ ವ್ಯಕ್ತಿ ಕೃಷ್ಣನ ಗೆಳೆಯ. ಊರ್ವಶಿ ಬಂದಾಗ, ಸ್ವರ್ಗಕ್ಕೆ ಹೋದಾಗ ಅರ್ಜುನ, ಊರ್ವಶಿ ಬರ್ತಾಳೆ, ನಿನಗೆ ನಾನು ಸುಖ ಕೊಡ್ಲಿಕ್ಕೆ ಬಂದಿದ್ದೀನಿ, ಇಂದ್ರ ನನಗೆ ಹೇಳಿದ್ದಾರೆ ಅಂತ. ಅಮ್ಮ ತಾಯಿ ನಮಸ್ಕಾರ, ನೀನು ಹೋಗು, ನೀನು ನಮ್ಮ ಗುರುರವ ಜೊತೆ ನೀವು ಸಂಗಮ ಮಾಡಿದ್ಯಾ, ನೀ ನಮ್ಮ ಪರಮ ಅಜ್ಜಿ. ಅಷ್ಟು ಇಂದ್ರಿಯವನ್ನ ನಿಗ್ರಹ ಮಾಡಿರೋ ಅರ್ಜುನ ಹೇಳಿದಾಗ ಅರ್ಜುನ ಹೇಳ್ತಾನೆ, ಚಂಚಲಂ ಹಿ ಮನ ಕೃಷ್ಣ ಪ್ರಮಾಥಿ ಬಲವತ್ ದೃಢಂ. 4 ಅಡ್ಜೆಕ್ಟಿವ್ಸ್ ಏನಂತಾರೆ? ಯಾಕೆ ನನಗೆ ಸಾಧ್ಯವಿಲ್ಲ? ಅರ್ಜುನ್ ಅಂತ ಯೋಗ್ಯ ವ್ಯಕ್ತಿ ಕೂಡ ಯಾಕೆ ಸಾಧ್ಯವಿಲ್ಲ ಅಂತಾನೆ? ಚಂಚಲ. ಚಲ ಅಂದ್ರೆ ಒಂದು ಕ್ಷಣ ಇಲ್ಲಿ, ಒಂದು ಕ್ಷಣ ಅಮೆರಿಕದಲ್ಲಿ, ಒಂದು ಕ್ಷಣ ಇಲ್ಲಿ, ಒಂದು ಕ್ಷಣ ಉಡುಪಿನಲ್ಲಿ. ಚಂಚಲ. ಒಂದು ಕ್ಷಣ ಒಂದು ಕೋತಿ ಇದ್ದ ಹಾಗೆ.
ಒಂದು ಕ್ಷಣ ಇಲ್ಲಿ ಮಂಗ ಇದ್ದಾಗೆ, ಒಂದು ಕ್ಷಣ ಇಲ್ಲಿ ಒಂದ್ ಕಡೆ ಕೂತ್ಕೊಳ್ಳೋದಿಲ್ಲ ಅದು. ನಾವ್ ಏನ್ ಮಾಡ್ತಿದ್ವೋ ಅದು ಒಂದು ಬಿಟ್ಟು ಬೇರೆ ಕಡೆ ಎಲ್ಲ ಸುತ್ಕೊಂಡ್ ಬರುತ್ತದೆ. ಚಂಚಲಂ ಹಿ ಮನಃ ಕೃಷ್ಣ ಒಂದು. ಎರಡನೇದು ಪ್ರಮಾಥಿ, ಪ್ರಮಥ, ಮಂಥನ ಮಾಡ್ತಾ ಇರುತ್ತೆ. ಮತ್ತೆ ಬೇರೆ ಬೇರೆ ವಸ್ತುವಿನ ಸಮುದ್ರ ಮಂಥನ ಕೇಳಿದಿರಲ್ಲ ಭಾಗವತದಲ್ಲಿ. ಸಮುದ್ರ ಮಂಥನ ಮಾಡಿದಾಗ ಏನೇನು ಒಂದು ವಿಷ ಬಂತು, ಇದು ಬಂತು, ಆನೆ ಬಂತು, ಕುದುರೆ ಬಂತು. ಆ ತರ ಮನಸ್ಸ ಏನೋ ಒಂದು, ನೀವು ಸುಮ್ಮನೆ ಕೂತಿದ್ದೀರಿ, ಏನೋ ಒಂದು ನೋಡಿದ್ರಿ, ಆ ನೋಡಿದ್ರೆ ಮನಸ್ಸು ಒಂದು ಮಂಥನೆ ಮಾಡಿ ಇನ್ನೇನೋ ಒಂದು ವಸ್ತು ಆಚೆ ತೆಗೆಯುತ್ತೆ. ಸೊ ಪ್ರಮಾಥಿ, ನಿರಂತರವಾಗಿ ಬೇರೆ ವಿಚಾರ ಬರ್ತಾ ಇರುತ್ತೆ. ನಿದ್ದೆ ಮಾಡಿದಾಗ್ಲೂ ಕೂಡ ಅದಕ್ಕೆ ರೆಸ್ಟ್ ಇಲ್ಲ ಮನಸ್ಸಿಗೆ, ಅದಕ್ಕೆ ಕನಸು ನೋಡ್ತೀವಿ ನಾವು. ಆಕ್ಚುಲಿ ಸತ್ಯರೂಪ ಶರೀರಕ್ಕೆ ಮನಸ್ಸಿಗಿಲ್ಲ. ಸೊ ಪ್ರಮಾಥಿ. ಮತ್ತೆ ಬಲವತ್, ಬಹಳ ಶಕ್ತಿಶಾಲಿ ಅದು. ಒಂದ್ ಕಡೆ ನಿಂತ ಆಮೇಲೆ ಒಳ್ಳೆ ಒಂದು 6 ಅಡಿ ಮತ್ತೆ 180 ಕಿಲೋ ಪಹಲ್ವಾನ್, ಅವನು ಬಂದು ಹೇಳ್ತಾನೆ ಹುಡುಗನಿಗೆ, ಈ ಕಡೆ ಜರುಗು ಅಂತ. ಇಲ್ಲ, ನಾನು ಜರುಗೋದಿಲ್ಲ. ಒಂದು ಕ್ಷಣದಲ್ಲಿ ಅದನ್ನ ಎತ್ತು ಬಿಸಾಕ್ಬಹುದು. ನಾವು ಆ ಸಣ್ಣ ಮಗು ಇದ್ದ ಹಾಗೆ, ನಮ್ಮ ಮನಸ್ಸು 180 ಕಿಲೋ ಇದು ಮಲ್ಲ ಇದ್ದಂಗಿದ್ದಾಗ. ಸೊ ಬಲವತ್, ಅದು ಒಂದು ಸಲ ನಾನು ಏನೋ ಮಾಡ್ಬೇಕು ಅಂದ್ಬಿಟ್ರೆ ನೀವು ಎಷ್ಟೇ ಹೇಳಿ ಅದು ಮಾಡೇ ಮಾಡುತ್ತದೆ ಮನಸ್ಸು. ಯಾವುದು ಬೇಡ ಅಂತೀರೋ ಅದೇ ಮಾಡುತ್ತದೆ. ನೀ ಅದ್ರ ಬಗ್ಗೆ ಯೋಚನೆ ಮಾಡಬೇಡ, ಅಲ್ಲೇ ಹೋಗುತ್ತೆ ಮನಸ್ಸು. ಮತ್ತೆ ದೃಢಂ ಅಂದ್ರೆ ಹಠ ಹಿಡಿದು ಬಿಡುತ್ತೆ. ಈ ಮಕ್ಕಳು, ಸಣ್ಣ ಮಕ್ಕಳು ಇರ್ತಾರಲ್ಲ, ಎಲ್ಲೋ ಅಲ್ಲೇ ಮಾರ್ಕೆಟ್ ಕರ್ಕೊಂಡು ಹೋದ್ರೆ, ಅಮ್ಮ ಅದು ಬೇಕು ನನಗೆ, ಬೇಡ ಕಣ, ಅದು ನಿನಗೆ ಸ್ವಾಸ್ಥ್ಯಕ್ಕೆ ಸರಿ ಇಲ್ಲ, ಇಲ್ಲ ಅದೇ ಬೇಕು ನನಗೆ, ಕೈ ಕಾಲು ಹೊಡೆದು ಉರುಳ್ಕೊಂಡು ನೀ ಸಾಯಿ, ನೀನ್ ತಗೋ ತಿನ್ನು. ಆ ಥರ ಚಂಚಲಂ ಪ್ರಮಾಥಿ ಬಲವತ್ ದೃಢಂ. ಹಾಗಾಗಿ ತಸ್ಯಾಹಂ ನಿಗ್ರಹಂ. ಕೃಷ್ಣ ನೀನ್ ಹೇಳ್ತೀಯ ಈ ಮನಸ್ಸು, ತಸ್ಯಾಹಂ ನಿಗ್ರಹಂ ಮನ್ಯೆ ವಾಯೋರಿವ ಸುದುಷ್ಕರಂ. ಕೃಷ್ಣ ನನ್ನ ಹತ್ರ ಎಂತೆಂತ ಅಸ್ತ್ರ ಶಸ್ತ್ರಗಳಿವೆ ಅಂದ್ರೆ, ದೊಡ್ಡ ಬಿರುಗಾಳಿ ಬಂದ್ರೆ ಅದನ್ನ ನಾನು ನಿಲ್ಸ್ಬಿಡ್ತೀನಿ. ಒಂದು ಪರ್ವತ ಬಂದ್ರೆ ಅದನ್ನ ನಾನು ಬೇರೆ ಅಸ್ತ್ರದಿಂದ ನಾನು ಅದನ್ನ ಸೋಲ್ಸ್ತೀನಿ. ಸಮುದ್ರ ಬಂದ್ರೆ ಸೋಲ್ಸ್ಬಿಡ್ತೀನಿ, ಬಿರುಗಾಳಿ ಬಂದ್ರೆ ಸೋಲ್ಸ್ಬಿಡ್ತೀನಿ. ಆದ್ರೆ ಈ ಮನಸ್ಸನ್ನ ನಿಯಂತ್ರಣ ಮಾಡ್ಲಿಕ್ಕೆ ನನ್ನ ಹತ್ರ ಯಾವ ಅಸ್ತ್ರನೂ ಇಲ್ಲ, ಬ್ರಹ್ಮಾಸ್ತ್ರ ಕೂಡ ಉಪಯೋಗ ಇಲ್ಲ. ಯಾರು ಹೇಳ್ತಿದ್ದಾನೆ ನೋಡಿ, ಅರ್ಜುನ ಹೇಳ್ತಿದ್ದಾನೆ. ಇಷ್ಟು ಯೋಗ್ಯ ವ್ಯಕ್ತಿ, ಇಷ್ಟು ಶಕ್ತಿಶಾಲಿ ಅವನು, ಆದ್ರೆ ಹೆಲ್ಪ್ಲೆಸ್, ಕಂಪ್ಲೀಟ್ಲಿ ನಿಸ್ಸಹಾಯವಾಗಿ ಹೇಳ್ತಾನೆ, ನನ್ಗೆ ಆಗೋದಿಲ್ಲ. ಸೊ ಹಾಗಾಗಿ ಯಾಕೆ ನಾನು ಹೇಳ್ತಿದ್ದೀನಿ ಅಂದ್ರೆ, ಮನಸ್ಸನ್ನ ನಿಯಂತ್ರಣ ಮಾಡೋದು ಪ್ರಾಕ್ಟಿಕಲಿ ಇಂಪಾಸಿಬಲ್. ಅದಕ್ಕೆ ನಾವು ಈ ಸಂಸಾರದಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ, ಪಾರಾಗ್ಲಿಕ್ಕೆ ಆಗಲ್ಲ ನಮಗೆ. ಆದ್ರೆ ಸೌಭಾಗ್ಯವಾಗಿ ನಮಗೆ ಒಂದು ವರದಾನ ರೂಪದಲ್ಲಿ ಕೃಷ್ಣ ಹೇಳ್ತಾನೆ ಅರ್ಜುನಿಗೆ, ಅಸಂಶಯಂ ಮಹಾಬಾಹೋ ಮನೋ ದುರ್ನಿಗ್ರಹಂ ಚಲಂ. ನಾನು ಯಾವಾಗ ಹೇಳಿದೆ ನಿನಗೂ ಬಹಳ ಸರಳವಾಗಿದೆ ಅಂತ? ಸರಳ ಅಲ್ಲ ಅರ್ಜುನ. ಆದ್ರೆ ಎರಡು ಏನು ಮೆಥಡ್, ಎರಡು ಮಾರ್ಗವಿದೆ. ಅಭ್ಯಾಸೇನ ತು ಕೌಂತೆಯ ವೈರಾಗ್ಯೇನ ಚ ಗೃಹ್ಯತೆ. ಎರಡೇ ನೀನ್ ಮಾಡೋ ಅಷ್ಟೇ, ಅಭ್ಯಾಸ ಮತ್ತು ವೈರಾಗ್ಯ. ಅಭ್ಯಾಸ ಅಂದ್ರೆ ಅನುಕೂಲಸ್ಯ ಸಂಕಲ್ಪೋ ಪ್ರತಿಕೂಲ್ಯಸ್ಯ ವರ್ಜನಂ. ಏನೇನು ಮನಸ್ಸನ್ನ ನಿಯಂತ್ರಣ ಮಾಡಲಿಕ್ಕೆ ಅನುಕೂಲವೋ ಅದನ್ನ ನೀನು
ನಿನ್ನ ಜೀವನದಲ್ಲಿ ಬಳಸು. ಮತ್ತೆ ಪ್ರಾತಿಕೂಲ್ಯಸೆ ವರ್ಜನಂ, ಏನೇನು ಪ್ರತಿಕೂಲ ಇದೆಯೋ ನಿನ್ನ ಮನಸ್ಸನ್ನ ನಿಯಂತ್ರಣ ಮಾಡಲಿಕ್ಕೆ ಅದನ್ನ ನಿಧಾನವಾಗಿ, ಗ್ರ್ಯಾಜುಯಲಿ, ನ್ಯಾಚುರಲಿ, ಆರ್ಗ್ಯಾನಿಕಲಿ ಅದನ್ನ ಬಿಡ್ತಾ ಬಾನಿ. ಇಲ್ಲದೆ ಹೋದ್ರೆ ಇದು ಸಾಧ್ಯವಿಲ್ಲ. ಸೊ ಈಗ ಅಂಥದ್ದು ಏನು ಮನಸ್ಸನ್ನ ನಿಯಂತ್ರಣ ಮಾಡಲಿಕ್ಕೆ ಅಂಥದ್ದು ಏನು ಮಾಡ್ಬೇಕು ನಾವು? ನಮ್ಮಲ್ಲಿ ಆ ಶಕ್ತಿ ಇಲ್ಲ. ನಾವಲ್ಲೇ ಶಕ್ತಿ ಇಲ್ಲ. ಹೇಗೆ ದೇವತೆಗಳು ಕೂಡ ರಾವಣನನ್ನ ನಿಯಂತ್ರಣ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅದಕ್ಕೆ ಎಲ್ಲರೂ ಬ್ರಹ್ಮ ಹತ್ರ ಹೋಗಿ, ಬ್ರಹ್ಮದಿಂದ ಡೈರೆಕ್ಟ್ ಆಗಿ ದೇವರ ಹತ್ರ ಹೋಗಿ ಆ ನಾರಾಯಣನ್ನೇ ಬೇಡ್ಕೊಂಡಾಗ ಅವರು ರಾಮ ರೂಪದಲ್ಲಿ ಬಂದು ಆಮೇಲೆ ರಾಮ ಬಾಣದಿಂದಾನೇ ರಾವಣ ಸಾಯ್ಲಿಕ್ಕೆ ಸಾಧ್ಯ. ಕೃಷ್ಣ ಇಲ್ಲದೆ ಇದ್ದಿದ್ದರೆ ಕಂಸನೊಂದು ಅಸಾಧ್ಯ. ಹಿರಣ್ಯಕಶಿಪುನ ಕೊಲ್ಲಿಕ್ಕೆ ನರಸಿಂಹದೇವ್ ಒಬ್ಬರು ಬಿಟ್ರೆ ಇನ್ಯಾರೂ ಆಗ್ಲಿಲ್ಲ. ಹಾಗೆ ದೇವರು ಒಂದು ಮಾರ್ಗ ಮಾಡಿ ತೋರಿಸ್ತಾರೆ ನಮಗೆ. ನಿನ್ನಲ್ಲೇ ನೀನು ಪ್ರಯತ್ನ ಮಾಡಿದ್ರೆ ಎಷ್ಟೇ ನೀನು ಮಾಡು, ನಿನಗೆ ಸಾಧ್ಯ ಇಲ್ಲ ಮನಸ್ಸನ್ನ ನಿಯಂತ್ರಣ ಮಾಡ್ಲಿಕ್ಕೆ. ಯಾಕಂದ್ರೆ ಮನಸ್ಸಲ್ಲಿ ಒಂದಲ್ಲ 6 ಜನ ಕೂತಿದ್ದಾರೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ಇದ್ರ ಮುಂದೆ ನಾವು ಕಂಪ್ಲೀಟ್ ಆಗಿ ಅಸಹಾಯವಾಗಿದ್ದೀವಿ. ಅದನ್ನ ಅವರು ನಮ್ಮನ್ನ ಹಿಡ್ಕೊಂಡಿದ್ದಾರೆ ಈ ತರ. ಆದ್ರೆ ಅಭ್ಯಾಸೇನ ತು ಕೌಂತೆಯ ವೈರಾಗ್ಯೇನ ಚ ಗೃಹ್ಯತೆ. ಈ ಅಭ್ಯಾಸ ಏನು? ನಾನು ಇವರು ಹೇಳಿದಾಗೆ ಗೀತಾ ಕೋರ್ಸ್ ಮಾಡ್ತೀನಲ್ಲ, ಅದರ ಕೊನೆಯಲ್ಲಿ ಅವ್ರಿಗೆ ಹೇಳ್ತೀನಿ, ನೀವು ಗೀತಾ ಇಲ್ಲ ಪರವಾಗಿಲ್ಲ, ಆದ್ರೆ ಲಾಸ್ಟ್ ಅಲ್ಲಿ ಹೋಗ್ತಾ ಹೋಗ್ತಾ ನಾನು ನಿಮಗೆ ಒಂದು 4 ಮುಖ್ಯ ವಿಷಯ ಹೇಳ್ತೀನಿ. ಆ 4 ವಿಷಯ ನೀವು ಜ್ಞಾಪಿಸ್ಕೊಳ್ಳಿ. ಮನಸ್ಸನ್ನ ಗೆಲ್ಲಬಹುದು, ಈ ಸಂಸಾರವನ್ನು ಗೆಲ್ಲಿ ಇದರ ಪಾರ ಹೋಗ್ಬಹುದು. ಎಷ್ಟು ಸ್ಪೆಷಲಿ ಕಲಿಯುಗದಲ್ಲಿ ಬಹಳ ಸರಳವಾಗಿ ಮಾಡಿಕೊಟ್ಟಿದ್ದಾರೆ. ಆದ್ರೆ ಈ 4 ಅನುಕೂಲ ವಿಷಯವನ್ನ ನಾವು ಬಳಸಲಿಕ್ಕೆ ಪ್ರಯತ್ನ ಮಾಡಬೇಕು. ಸಹಾಯ ಬರುತ್ತೆ ನಮಗೆ ದೇವರಿಂದ. ಆದ್ರೆ ನಾವು ತೋರಿಸ್ಬೇಕು ದೇವರಿಗೆ, ನನಗೆ ಇಷ್ಟ ಇದೆ, ನಾನು ಮನಸ್ಸನ್ನ ನಿಯಂತ್ರಣ. ಏನು ಅನುಕೂಲ? 4 ಅನುಕೂಲ ವಿಷಯ. ಒಂದು ಅನುಕೂಲ ಸಂಘ. ಅನುಕೂಲ ಸಂಘ ಹಿಂದಿನಲ್ಲಿ ಹೇಳ್ತಾರೆ, ಜೈಸಾ ಸಂಘ. ಎಂತ ಸಂಘ ನಾವು ಮಾಡ್ತೀವೋ ಹಾಗೆ ನಾವು ಆಗ್ತೀವಿ. ಅದಕ್ಕೆ ಸತ್ಸಂಗ. ವಿಲಾಸ್ ಸೇಲಾಗಿ ಲಗಿಲ ಮೊರೆ ಕರ್ಮಬಂಧ ಫಾಶ್. ನಾನು ಸತ್ಸಂಗವನ್ನ ಬಿಟ್ಟು ಅಸತ್ಸಂಗವನ್ನ ಮಾಡದೆ, ಅದಕ್ಕೆ ನನ್ನ ಕುತ್ತಿನಲ್ಲಿ ಒಂದು ಇದಾಗ್ಬಿಟ್ಟಿದ್ದಾಳೆ ಮಾಯಾದೇವಿ, ಎಳ್ಕೊಂಡು ಹೋಗ್ತಿದ್ದಾಳೆ. ಯಮಪಾಶ ಹೇಗೆ ಎಳ್ಕೊಂಡು ಹೋಗುತ್ತೋ ಆ ಥರ ನಿಸ್ಸಾಯವಾಗಿ ನನ್ನನ್ನು ಎಳ್ಕೊಂಡು ಹೋಗ್ತಿದ್ದಾರೆ. ಸೊ ಒಂದು ಅನುಕೂಲವಾದಂಥ ಸಂಘ. ನಾ ಅದಕ್ಕೆ ABCD ಅಂತೀನಿ ನಾನು. ಈ 4 ಅಕ್ಷರ KG ಸ್ಕೂಲ್ ಹೋದ್ಮೇಲೆ ಮಕ್ಕಳು ಕಲಿಯೋದು ಈ 4 ಅಕ್ಷರ ಫಸ್ಟ್ ABCD. ಆದ್ಮೇಲೆ ಬರ್ಲಿಲ್ಲ ಪರವಾಗಿಲ್ಲ, ಅಮ್ಮ ABCD ಕಲ್ತೇವೆ ಅಷ್ಟೇ ಸಾಕು. ABCD ಆಧ್ಯಾತ್ಮ. ಪ್ರಾಮಾಣಿಕ ಭಕ್ತಗಳ ಸಂಘ, ರೆಗ್ಯುಲರ್ ಆಗಿ ಅಸೋಸಿಯೇಷನ್ ಆಫ್ ಸಿನ್ಸಿಯರ್ ಡಿವೋಟಿ. ಅನುಕೂಲ
ಸಂಘದಲ್ಲಿ ಅವರು ತನ್ನ ಮನಸ್ಸಿನಲ್ಲಿ ದೇವರ ಬಗ್ಗೆ ಆಸಕ್ತಿ ಇಟ್ಕೊಂಡು ಶ್ರದ್ಧೆ ಇಟ್ಕೊಂಡು ಅವರ ಹೃದಯದಲ್ಲಿ ಶ್ರದ್ಧೆ ಇರೋದ್ರಿಂದ ಅವರು ಮಾತನ್ನ ಕೇಳಿದಾಗ ನಮ್ಮ ಹೃದಯದಲ್ಲಿ ಶ್ರದ್ಧೆ ಬರುತ್ತೆ. ನೀವು ನೋಡಿ, ನಮ್ಮಲ್ಲಿ ಏನೋ ವಿಶ್ವಾಸ ಇಲ್ಲ, ಬಟ್ ಯಾರೋ ಒಬ್ರು ಇನ್ನೊಬ್ರು ಬಹಳ ವಿಶ್ವಾಸದಿಂದ ಏನಾದ್ರು ಮಾಡಿದ್ರೆ ನಮಗನ್ಸುತ್ತೆ ಈ ಸಂಘ ಬಹಳ ಮುಖ್ಯ. ಸೊ ಮೊದಲನೇದಾಗಿ ಅಸೋಸಿಯೇಷನ್ ಆಫ್ ಸಿನ್ಸಿಯರ್ ಡಿವೋಟೀಸ್, ರೆಗ್ಯುಲರ್ ಅಸೋಸಿಯೇಷನ್, ಸತ್ಸಂಗ. ಅದರಿಂದ ಸ್ಲೋ ಗ್ರ್ಯಾಜುವಲ್ ಆಗಿ ನಮ್ಮ ಮನಸ್ಸು ನಿಯಂತ್ರಣವಾಗಲಿಕ್ಕೆ ಶುರುವಾಗುತ್ತೆ. ಎರಡನೇದು ಅನುಕೂಲವಾದಂತ ಜ್ಞಾನ. ದೇವರ ಬಗ್ಗೆ ಮತ್ತೆ ದೇವರು ಹೇಳಿರೋದಂತ ದೇವರ ಭಕ್ತರದ ಜೀವನ ಹೇಗಿತ್ತು ಅಂತವರ ಜೀವನಿ, ಅದನ್ನ ನಾವು ಓದಿದ್ರೆ, ಪ್ರಹ್ಲಾದನ ಜೀವನಿ ಓದಿದ್ರೆ, ಧ್ರುವನ ಜೀವನಿ, ಅಂಬರೀಷ್ ಮಹಾರಾಜ, ನಮಗೂ ಕೂಡ ಅನ್ಸುತ್ತೆ ಇಷ್ಟೆಲ್ಲ ಕಷ್ಟಪಟ್ಟರು ಕೂಡ ಅವರ ಶ್ರದ್ಧೆ ಅವರು ಬಿಡ್ಲಿಲ್ಲ, ನಾವು ಕೂಡ ಮಾಡಬಹುದು. ಹೇಗೆ ಕೃಷ್ಣ ಸಹಾಯ ಮಾಡಿದ್ರು ಹಾಗೆ ನಮಗೂ ಸಿಗುತ್ತೆ, ಶ್ರದ್ಧೆ ಬೆಳೆಯುತ್ತೆ. ಸೊ ಬುಕ್ಸ್ ಆಫ್ ಟ್ರಾನ್ಸೆಂಡೆಂಟಲ್ ನಾಲೆಡ್ಜ್. ಮೂರನೇದು ಅನುಕೂಲ ವಸ್ತುಗಳು. ಎಲ್ಲದಕ್ಕಿಂತ ಮುಖ್ಯವಾದಂದ್ರೆ ದೇವರ ನಾಮ. ಹಾಕೊಳ್ಳೋ ನಾಮ ಅಲ್ಲ, ಜಪ ಮಾಡೋ ನಾಮ. ಹರಿರ್ನಾಮ ಹರಿರ್ನಾಮೇವ ಕೇವಲಂ ಕಲೌ ನಾಸ್ತೇವ ಗತಿರನ್ಯಥ ಮನ್ಮನಾ ಭವಮದ್ ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು. ಈ ಶ್ಲೋಕವನ್ನ 2 ಸಲ ಗೀತೆನಲ್ಲಿ 9ನೇ ಅಧ್ಯಾಯದಲ್ಲಿ ಮತ್ತೆ 18ನೇ ಅಧ್ಯಾಯ 2 ಸಲ ದೇವರು ಹೇಳಿದ್ದಾರೆ. ಕೃಷ್ಣ ಹೇಳ್ತಾನಿದೆ, ಮನ್ಮನ ಭವಮದ್ ಭಕ್ತೋ ಸವೈ ಮನಃ ಕೃಷ್ಣ ಪದಾರ್ ಮನಃ ತ್ರಾಯತೆ ಇತಿ ಮಂತ್ರ. ಮಂತ್ರ ಅಂದ್ರೆ ಏನು? ಮನ್ ಅಂದ್ರೆ ಮನಸ್ಸು, ತ್ರ ಅಂದ್ರೆ ಆ ಕಡೆ ಪಾರಾಗೋದು. ಮನಃ ತ್ರಾಯತೆ. ಇವತ್ತು ನಮ್ಮ ಮನಸ್ಸು ಈ ಈ ಸಂಸಾರದಲ್ಲಿವೆ. ಸಂಸಾರದಲ್ಲಿ ಇದ್ಕೊಂಡು ಕೂಡ ನಮ್ಮ ಮನಸ್ಸನ್ನ ದೇವರ ಸ್ಮರಣೆ, ದೇವರ ಚರಣದ ಸ್ಮರಣೆ, ದೇವರ ನಾಮ ರೂಪ ಗುಣ, ಅವರ ಲೀಲೆ, ಅವರ ಧಾಮ್, ಅದರ ಸ್ಮರಣೆಯಲ್ಲಿ ನಾವು ಅಭ್ಯಾಸ ಮಾಡಿದ್ರೆ ಸ್ವಲ್ಪ ಆಗಿ ನಿಶ್ಚಿತವಾಗಿ ನಮ್ಮ ಮನಸ್ಸು ಅದರಲ್ಲಿ ರುಚಿ ಬರುತ್ತೆ. ಎಷ್ಟು ಅದರಲ್ಲಿ ರುಚಿ ಬರುತ್ತೋ ಅಷ್ಟು ಈ ಸಂಸಾರದಲ್ಲಿ ರುಚಿ ಕಮ್ಮಿ ಆಗುತ್ತೆ ಅಂದ್ರೆ ಅದನ್ನ ಎಷ್ಟು ಬಳಸಬೇಕೋ ಅಷ್ಟೇ, ಅದಕ್ಕಿಂತ ಜಾಸ್ತಿ ಆಸಕ್ತಿ ಇರಬಾರ್ದು. ಎಷ್ಟು ಬೇಕೋ ಅಷ್ಟು ಅದನ್ನ ಉಪಯೋಗ ಮಾಡಬೇಕು. ಅದು ಆ ವಸ್ತು ನಮ್ಮನ್ನ ಉಪಯೋಗ ಮಾಡ್ತಾ ಇದೆ. ಇವತ್ತು ನಾನು ಒಬ್ಬರು ಹೇಳಿದ್ರು, ನಮ್ಮ ಭಕ್ತರು ಇದು ಲೆಕ್ಚರ್ ಕೊಟ್ಟಾಗ ಹೇಳಿದ್ರು ಈ ಮೊಬೈಲ್ ಬಗ್ಗೆ. ಮೊಬೈಲ್ ಕಮ್ಸ್ ಆಸ್ ಯುವರ್ ಸರ್ವೆಂಟ್ ಬಟ್ ಇವೆಂಚುಲಿ ಯು ಬಿಕಮ್ ಇಟ್ಸ್ ಸರ್ವೆಂಟ್. ಈಗ ನೋಡಿ, ಅದು ಇದಾದ್ರೆ ನಮ್ಮ ಮಗು ಹತ್ತಿದ್ರೆ ಯಾರು ಹೋಗಲ್ಲ, ಬಟ್ ಮೊಬೈಲ್ ಕೂಗಕ್ಕೆ ಶುರು ಮಾಡಿದ್ರೆ ಸರ್ವಧರ್ಮಾನ್ ಪರಿತ್ಯಜ್ಯ ಎಲ್ಲ ಬಿಟ್ಟು ನಾವು ಹೋಗಿ ಓಡೋಗ್ತೀವಿ. ಮೊದಲೇನಂತೀವಿ ನಾವು, ಈ ಮೊಬೈಲ್ ನನಗೆ ಉಪಯೋಗ ಮಾಡಲಿಕ್ಕೆ, ಆಮೇಲೆ ಆ ಮೊಬೈಲ್ ನಮ್ಮನ್ನ ಉಪಯೋಗಿಸ್ತದೆ. 24 ಗಂಟೆ ಅದರ ಸೇವೆ ಮಾಡ್ತಾ ಇರ್ತೀವಿ. ಅದನ್ನ ನಮ್ಮ ಸೇವೆಗೆ ನಾನು ತಂದಿದ್ದು, ಈಗ ನಾವು ಅದರ ಸೇವಕ ಆಗ್ಬಿಟ್ಟಿದ್ವಿ. ಹಾಗೇನೆ ಈ ಸಂಸಾರದ ವಸ್ತುಗಳು ನಾವು ಕೊಂಡ್ಕೋತೀವಿ, ತಗೊಳ್ತೀವಿ ನಮಗೆ ಉಪಯೋಗ ಆಗ್ಲಿ ಅಂತ, ಆಮೇಲೆ ಅದು ನಮ್ಮನ್ನ ಉಪಯೋಗಿಸ್ತವೆ.
ಅದಕ್ಕೆ ಈ ಸಂಸಾರದಲ್ಲಿ ಅದನ್ನ ಉಪಯೋಗಿಸ್ಕೊಂಡು ಅಲ್ಲೇ ಇದ್ಬಿಡ್ತೀವಿ. ಸೊ ಅದನ್ನ ಬಿಡಿಸ್ಬೇಕು ಅಂದ್ರೆ ಈ ಒಂದು ವಸ್ತು ನಾಮದ ಬಲವೊಂದಿದ್ದರೆ ಸಾಕು. ನೀನ್ ಯಾಕೋ ನಿನ್ನ ಹಂಗ್ಯಾಕೋ ನಾಮದ ಬಲವೊಂದಿದ್ದರೆ ಸಾಕು. ಈ ಮೂರನೇದು ಸಿ ಇಸ್ ಚಾಂಟಿಂಗ್ ಆಫ್ ದ ಹೋಲಿ ನೇಮ್. ಮತ್ತೆ ಇನ್ನೊಂದು ಅನುಕೂಲ ವಾತಾವರಣ, ಅನುಕೂಲ ಖಾದ್ಯ, ನಾವು ತಿನ್ನೋದು ಕೂಡ. ಜೈಸ ಅನ್ನ ವೈಸ ಮನ್, ಇದು ಕೂಡ ಹಿಂದಿನಲ್ಲಿ ಹೇಳ್ತಾರೆ. ಜೈಸ ಅನ್ನ ವೈಸ ಮನ್. ಯಜ್ಞಶಿಷ್ಟಾಶಿನ ಸಂತೋ ಮುಚ್ಚಂತೆ ಸರ್ವಕಿಲ್ ವಿಷಯ ಭುಂಜತೆ ತೇ ತೊಘಂ ಪಾಪ ಯೇ ಪಚಂತೆ ಆತ್ಮ ಕಾರಣಾತ್. ಗೀತೆನಲ್ಲಿ 3ನೇ ಅಧ್ಯಾಯದಲ್ಲಿ 13ನೇ ಶ್ಲೋಕ. ದಯವಿಟ್ಟು ನೋಟ್ ಮಾಡ್ಕೊಳ್ಳಿ, ಡೈರಿ ಇದೆ ನಿಮ್ ಕಡೆ, ಇದನ್ನು ಓದಿ ದಯವಿಟ್ಟು. 3ನೇ ಅಧ್ಯಾಯದ 13ನೇ ಶ್ಲೋಕ. ಯಜ್ಞಶಿಷ್ಟ ಅಶಿನ ಸಂತೋ ಮುಚ್ಚಂತೆ ಸರ್ವಕಿಲ್ ವಿಷಯ. ನಾವು ಏನೇ ತಿಂತೀವಲ್ಲ ಅನ್ನ, ಅದನ್ನ ತಿನ್ನಕ್ ಮುಂಚೆ ದೇವರಿಗೆ ಅದನ್ನ ದೇವರಿಗೆ ಇಟ್ಟು ಅದನ್ನ ಪ್ರಸಾದ ರೂಪದಲ್ಲಿ ತಗೊಂಡ್ರೆ ಮುಚ್ಚಂತೆ ಸರ್ವ ಕಿಲ್ಬಿಷೈಹಿ, ಹೊಟ್ಟೆನೂ ತುಂಬತ್ತೆ ಮತ್ತೆ ಹೃದಯನೂ ಶುದ್ಧವಾಗ್ಬಿಡುತ್ತೆ. ತಿನ್ನೋದು ತಿನ್ಬೇಕು, ತಿನ್ನೋದು ಬೇಡ ಅಂದಿಲ್ಲ, ಬಟ್ ಏನ್ ತಿನ್ಬೇಕು ಏನ್ ತಿನ್ನಬಾರದು ಇದನ್ನ ದೇವರು ನಮ್ಮ ಹೃದಯದಲ್ಲಿ ಇದ್ದಾರೆ. ಸೊ ಈ ದೇವಸ್ಥಾನ ಆಯ್ತು, ಈ ಶರೀರ. ದೇವಸ್ಥಾನದಲ್ಲಿ ನಾವು ಎಂಥದ್ದು ವಸ್ತು ತಗೊಂಡೋಗಲ್ಲ, ಅಶುದ್ಧವಾದಂಥ ವಸ್ತು ಯಾವುದು ಒಳಗೆ ತಗೊಂಡು ಹೋಗಲ್ಲ. ನಮ್ಮ ಹೃದಯದಲ್ಲಿ ದೇವರು ಕೂತಿದ್ದಾನೆ ಅಂದಮೇಲೆ ಈ ಶರೀರ ಇವಾಗ ದೇವಸ್ಥಾನ ಆಯ್ತು. ಈ ದೇವಸ್ಥಾನದಲ್ಲಿ ಅಶುದ್ಧ ಪದಾರ್ಥ ಹೇಗೆ ಹೋಗ್ಬಿಡುತ್ತೆ? ಏನೇ ಹೋದ್ರೂ ಕೂಡ ಅವರಿಗೆ ಅರ್ಪಣೆ ಮಾಡಿ ಪ್ರಸಾದ ರೂಪದಲ್ಲಿ ತಗೋಬೇಕು. ಹಾಗೇನೆ ಈ 4 ಅನುಕೂಲ ಸಂಘ, ಅನುಕೂಲ ಜ್ಞಾನ ಗ್ರಂಥ, ಅನುಕೂಲ ನಾಮ ಮತ್ತೆ ಅನುಕೂಲವಾದಂಥ ವಾತಾವರಣ. ದೇವರು ನಿಮ್ಮ ಮನೆಯಲ್ಲಿ ಬಂದ್ರು ಅಂದ್ರೆ ನಮ್ಮ ಮನೆಯೇ ಒಂದು ದೇವಸ್ಥಾನ ಅಂತ ಸುಂದರವಾದಂಥ ಒಂದು ವಾತಾವರಣ ನಿರ್ಮಾಣವಾಗುತ್ತೆ. ದೇವಸ್ಥಾನ ಹೋದ್ಮೇಲೆ ನಾವು ಅಲ್ಲಿ ಇಲ್ಲಿ ಕೂಗಬೇಡ, ಇಲ್ಲಿ ಕೆಟ್ಟ ಮಾತಾಡಬೇಡ, ಕೆಟ್ಟ ವಿಚಾರ ಅಲ್ಲಿ ಏನೇ ಆದ್ರೂ ಆಚೆ ಹೋದ್ಮೇಲೆ ಮಾತಾಡೋಣ, ಇಲ್ಲಲ್ಲ. ಹಾಗೆ ನಮ್ಮ ಹೃದಯದಲ್ಲೇ ಟು ಮೇಕ್ ಅವರ್ ಹೋಮ್ ಇನ್ ಟು ಎ ಟೆಂಪಲ್ ಅಂಡ್ ಇವೆಂಚುಲಿ ಟು ಮೇಕ್ ಅವರ್ ಹಾರ್ಟ್ ಇನ್ ಟು ಎ ಟೆಂಪಲ್. ನಮ್ಮ ಮನೆಯಲ್ಲಿ ದೇವಸ್ಥಾನ ಮಾಡಿದ್ಮೇಲೆ ಇದೇ ನಮ್ಮ ಆಚಾರ್ಯ ಹೇಳ್ಕೊಡ್ತಾರೆ. ನಮ್ಮ ಮನೆಯನ್ನ ಹೇಗೆ ದೇವಸ್ಥಾನ ಮಾಡ್ಬೋದು, ನಮ್ಮ ಹೃದಯವನ್ನ ಹೇಗೆ ದೇವಸ್ಥಾನ ಮಾಡ್ಬೋದು. ಆಗ ಅಶುದ್ಧವಾದಂಥ ಏನೋ ವಸ್ತು ಬರೋದೇ ಇಲ್ಲ ಒಳಗೆ, ಮತ್ತೆ ಅದನ್ನ ದೂರಾಗಿ ಇಡ್ತೀವಿ ನಾವು. ಸೊ ಹೀಗಾಗಿ ನಾನು ನಾವು ಸಣ್ಣ ವಯಸ್ಸಿನಲ್ಲಿ ನಮ್ಮಮ್ಮ ಇದು ಹಾಡೋರು, ಪುರಂದರದಾಸರ ಕೀರ್ತನೆ ಮಾಡೋರು. ಆಗ ನಾನು ಮಂದಟ್ಟಾಗಿತ್ತು, ಮೊದಲೇ ಏನಂತಾರೆ ಕಂಠಸ್ಥ ಆಗಿತ್ತು. ಆದ್ರೆ ಅದರ ಅರ್ಥ ನಾನು ಇಲ್ಲಿ ಇಸ್ಕಾನ್ಗೆ ಬಂದ ಮೇಲೆ ತಿಳ್ಕೊಂಡಿದ್ದು. ಮತ್ತೆ ಅದನ್ನ ಇವತ್ತು ನೋಡಿದೆ, ನಾನು ಗೂಗಲಲ್ಲಿ ಯೂಟ್ಯೂಬ್ನಲ್ಲಿ ಕೇಳಿದೆ ಅದನ್ನ. ಎಷ್ಟು ಬಹಳ ಚೆನ್ನಾಗಿದೆ ಅಂದ್ರೆ ಅದೊಂದು ಹೇಳಿ ನಾನು ನಿಲ್ಲಿಸ್ತೀನಿ. ಇದು ಪುರಂದರದಾಸರು ಹಾಡಿರೋದು. ಇದು ನಾಮದ ಬಗ್ಗೆ. ನೀನ್ಯಾಕೋ ನಿನ್ನ ಹಂಗ್ಯಾಕೋ ನಿನ್ನ ನಾಮದ ಬಲ ಒಂದಿದ್ದರೆ ಸಾಕೋ, ನೀನ್ಯಾಕೋ ನಿನ್ನ ಹಂಗ್ಯಾಕೋ. ನೀನ್ಯಾಕೋ, ನೀನು ಬೇಡ ದೇವರೇ ನನಗೆ, ನಿನ್ನ ಹಂಗ್ಯಾಕೋ, ನೀನೇನು ಅಬ್ಲಿಗೇಷನು ಬೇಕಿಲ್ಲ ನನಗೆ, ನಿನ್ನ ನಾಮದ ಬಲ ಒಂದಿದ್ದರೆ ಸಾಕು. ಕಲಿಯುಗದಲ್ಲಿ ಹರಿನಾಮವ ನೆನೆದರೆ
ಕುಲಕೋಟಿಗಳು ಉದ್ಧರಿಸುವವು ರಂಗ. ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು. ಆಮೇಲೆ ಹೇಳ್ತಾರೆ ನೋಡಿ, ಪೂರಾ ಸಂಪೂರ್ಣ ಭಾಗವತ ಈ ಕೃತಿಗಳಿಗೆ ಬಂದಿದೆ ಇದರಲ್ಲಿ. ಕರಿ ಮಕರಿಗೆ ಸಿಕ್ಕಿ ಮೊರೆ ಇಡುತ್ತಿರುವಾಗ ಆದಿಮೂಲನೆಂಬೋ ನಾಮವೇ ಕಾಯ್ತೋ. ಕರಿ ಮಕರಿಗೆ ಸಿಕ್ಕಿ, ಭಾಗವತದ 8ನೇ ಸ್ಕಂದದಲ್ಲಿ ಈ ಗಜೇಂದ್ರ ಮೋಕ್ಷ ಪ್ರಾರ್ಥನೆ ಬರುತ್ತೆ. ಗಜೇಂದ್ರನ ಈ ಏನಂತಾರೆ, ಮೊಸಳೆ ಹಿಡಿದು ಬಿಡುತ್ತೆ. ಎಷ್ಟು ಶಕ್ತಿಶಾಲಿಯ ಗಜೇಂದ್ರ, ಗಜ ಇಂದ್ರ. ಆದ್ರೆ ಮೊಸಳೆ ಹಿಡಿದಾಗ ತಿಳಿಯುತ್ತೆ ಅವನಿಗೆ, ನಾನು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆವಾಗ ಕರಿ ಮಕರಿಗೆ ಸಿಕ್ಕಿ ಮೊರೆ ಇಡುತ್ತಿರುವಾಗ ಆದಿಮೂಲ ಎಂಬೋ ನಾಮವೇ ಕಾಯ್ತು. ಆದಿಮೂಲ ಈ 15ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ದೇವರು ಎಲ್ಲದಕ್ಕೆ ಸೃಷ್ಟಿಯಾಗಿ ಕಾರಣ ಅಂತ. ಅಹಂ ಸರ್ವಸ್ಯ ಪ್ರಭವೋ ಮತ್ತ ಸರ್ವಂ ಪ್ರವರ್ತದೆ. ಆದಿಮೂಲ ನಾರಾಯಣನೆಂಬ ನಾಮವೇ ಕಾಯ್ತು. ಮತ್ತೆ ಪ್ರಹ್ಲಾದನ ಪಿತ ಬಾಧಿಸುತ್ತಿರುವಾಗ ನರಹರಿ ಎಂಬೋ ನಾಮವೇ ಕಾಯ್ತು. ಪ್ರಹ್ಲಾದನ ಪಿತ ಬಾಧಿಸುತ್ತಿರುವಾಗ, ಎಲ್ಲಿ ಪ್ರಹ್ಲಾದ 5 ವರ್ಷದ ಹುಡುಗ, ಎಲ್ಲಿ ಹಿರಣ್ಯಕಶಿಪು ದೇವತೆಗಳನ್ನ ನಿಯಂತ್ರಣ ಮಾಡಿರೋನು, ಅವನು ಮುಂದೆ ಇವನು ಏನ್ ನಡೆಯುತ್ತೆ ಪ್ರಹ್ಲಾದಂದು. ಹರಿ ಎಂಬೋ ನಾಮವೇ ಕಾಯ್ತು. ಬಾಲೆಯ ಸಭೆಯಲ್ಲಿ ಸೀರೆಯ ಸೆಳೆವಾಗ ಕೃಷ್ಣ ಕೃಷ್ಣ ಎಂಬೋ ನಾಮವೇ ಕಾಯ್ತು. ಬಾಲೆಯ ಸಭೆಯಲ್ಲಿ ದ್ರೌಪದಿಯನ್ನ ಅಂತ ಸಭೆಯಲ್ಲಿ, ಅಸತ್ ಸಭೆಯಲ್ಲಿ ಕರೆದು ಬಂದು ಅಲ್ಲಿ ಸೀರೆಯ ಸೆಳೆವಾಗ, ನೀವು ಯೋಚನೆ ಮಾಡಿ, ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ ಅದು. ಎಂತ, ಹೌ ಎಂಬಾರಸಿಂಗ್ ಸಿಚುವೇಶನ್. ಹೆಲ್ಪ್ಲೆಸ್, ಟೋಟಲಿ ಹೆಲ್ಪ್ಲೆಸ್. ಆಕ್ಚುಲ್ ಆಗಿ ನೀವು ನೋಡಿದ್ರೆ ನಮ್ಮ ಎಲ್ಲರ ಸ್ಥಿತಿ, ಎವ್ರಿ ಮೂಮೆಂಟ್ ಆಫ್ ಅವರ್ ಲೈಫ್ ವಿ ಆರ್ ಈಕ್ವಲಿ ಹೆಲ್ಪ್ಲೆಸ್ ಲೈಕ್ ದ್ರೌಪದಿ. ಈ ಮಾಯನ ನಮಗನ್ಸುತ್ತೆ ಏನಿಲ್ಲ, ಐ ಕ್ಯಾನ್ ಹ್ಯಾಂಡಲ್ ಎವ್ರಿಥಿಂಗ್, ಐ ಕ್ಯಾನ್ ಮ್ಯಾನೇಜ್ ಎವ್ರಿಥಿಂಗ್. ಇದೇ ದೊಡ್ಡ ಮಾಯ. ಒಂದು ಕ್ಷಣ ಕೊರೋನಾ ಬಂತು ಅಂದ್ರೆ ಹೋಯ್ದ ಅಷ್ಟೇ. ಏನ್ ಮಾಡಿದೆ ನಾವು ಕೊರೋನಾ ಬಗ್ಗೆ? ಏನ್ ಮಾಡ ಸಾಧ್ಯ? ನಾವು ತಿಳಿಸ್ತೀವಿ, ನಮ್ಮ ಹತ್ರ ಇದಿದೆ, ಟೆಕ್ನಾಲಜಿ ಇದೆ, ಅಡ್ವಾನ್ಸ್ಮೆಂಟ್ ಇದೆ, ಅದು ಇದು. ಏನ್ ಮಣ್ಣಂಗಟ್ಟಿ ಏನಿದೆ ಅದರಲ್ಲಿ? ಒಂದು ಕ್ಷಣದಲ್ಲಿ ಆಯ್ತು ಅಂದ್ರೆ ಏನಿಲ್ಲ. ಸೊ ಬಾಲೆಯ ಸಭೆಯಲ್ಲಿ ಸೀರೆಯ ಸೆಳೆವಾಗ ಕೃಷ್ಣ ಕೃಷ್ಣ ಎಂಬ ನಾಮವೇ ಕಾಯ್ತು. ಯಮನ ದೂತರು ಬಂದು ಅಜಮಿಳ ನೆಳೆವಾಗ ನಾರಾಯಣನೆಂಬ ನಾಮವೇ ಕಾಯ್ತು. ಯಮದೂತರು ಬಂದ್ರು, ಒಬ್ಬರಲ್ಲ 3 ಜನ ಬಂದ್ರು. ಕರ್ಮಣ ಮನಸ ವಾಚ. ನಾವು ಏನೇ ಪಾಪ ಮಾಡ್ತೀವಲ್ಲ, ವಿಚಾರದಿಂದ ಮಾಡ್ತೀವಿ, ವಾಕ್ ಇಂದ ಮಾಡ್ತೀವಿ, ಶರೀರದಿಂದ ಮಾಡ್ತೀವಿ, ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಕಳಿಸ್ತಾರೆ ಚಿತ್ರದುರ್ಗ. 3 ಜನ ಹೋಗ್ರ, ನೀವು ಹೇಳ್ಕೊಂಬನ್ರ ಅವನ್ನ. ಸೊ ಮನಸ ವಾಚ ಕರ್ಣ 3 ಯಮದೂತರು ಬಂದು ಹೇಳ್ಕೊಂಡು ಹೋಗ್ತಿದ್ದಾರೆ. ಒಬ್ಬೊಬ್ಬರು ಮಲ್ರು ಇದ್ದಾಗಿದ್ದಾರೆ ಅವರು. ಅಜಮೀಳ ನೆಳೆವಾಗ ಅವನು ಗೊತ್ತಾಯ್ತು, ನಾನು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನಾರಾಯಣ ಎಂಬ ನಾಮವೇ ಕಾಯ್ತು. ಆ ಮರ ಈ ಮರ ಧ್ಯಾನಿಸುತ್ತಿರುವಾಗ ರಾಮ ರಾಮ ಎಂಬೋ ನಾಮವೇ ಕಾಯ್ತು. ಆ ಮರ ಈ ಮರ, ರಾಮ ಅನ್ನೋ ಹೇಳಲಿಕ್ಕೆ ಕೂಡ ಸಾಧ್ಯ ಇರಲಿಲ್ಲ ವಾಲ್ಮೀಕಿಗೆ. ನಾರದ್ ಹೇಳಿದ್ರು, ಒಂದು ನೀನು ಏನೊಂದು ಏನಂತಾರ ಅವ್ರಿಗೆ, ಬೇಟೆಗಾರ, ನೀನು ಒಂದೇ ಹೊಡೆದ ಮೇಲೆ ಮರ ಇಲ್ಲ, ಮರದಲ್ಲೇ ಇದ್ರ ಮೇಲೆ ಮರದಿಂದ ಇಡ್ತೀಯಾ, ಮರದಿಂದ ಇಟ್ಕೊಂಡು ಮರದ ಈ ಕಡೆ ಆ ಕಡೆ ಹೋಗೋ ಪಶುಗಳು ಮಾಡಿದ್ರೆ ಮರ 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 ಅಂತ ಹೇಳು ಸಾಕು ನೀನು. ಆ ಮರ ಈ ಮರ ಧ್ಯಾನಿಸುತ್ತಿರುವಾಗ ರಾಮ ರಾಮ ಎಂಬ ನಾಮವೇ ಕಾಯ್ತು. ಹಸುಳೆಯ ಧ್ರುವರಾಯ ಅಡವಿಗೆ ಪೋವಾಗ ವಾಸುದೇವ ಎಂಬ ನಾಮವೇ ಕಾಯ್ತು. ಕೊನೆಯಲ್ಲಿ ಹೇಳ್ತಾರೆ, ನಿನ್ನ ನಾಮಕ್ಕೆ ಸರಿ ಕಾಣೆನು ಜಗದೊಳು ಘನ್ನ ಮಹಿಮ ಸಿರಿ ಪುರಂದರ ವಿಠಲ.
ಸೊ ಇದು ಒಂದು ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯು. ಆ ಮನಸ್ಸನ್ನ ನಿಯಂತ್ರಣ ಮಾಡಲಿಕ್ಕೆ ಬಹಳ ಶಕ್ತಿಶಾಲಿ ಒಂದೇ ಹರಿರ್ನಾಮೇವ ಕೇವಲಂ ಕಲವು ನಾಸ್ತಿ. ಈ ಕಲಿಯುಗದಲ್ಲಿ ಇನ್ನು ಬೇರೆ ಯಾವುದು ಅಷ್ಟು ಶಕ್ತಿಶಾಲಿ ಇಲ್ಲ, ಕೇವಲ ಹರಿನಾಮ. ಆ ಹರಿನಾಮದಲ್ಲೂ ಕೂಡ ಕಲಿ ಸಂತರಣ ಉಪನಿಷತ್ನಲ್ಲಿ ಈ ಮಹಾಮಂತ್ರ, ಮೊದಲು ನಾನು ಕಾಲೇಜಲ್ಲಿದ್ದಾಗ ಕೋಕಾ ಕೋಲಾ ಬರ್ತಿತ್ತು, ಆಮೇಲೆ ಬಾಂಬೆಗೆ ಬಂದಾಗ ಪೆಪ್ಸಿ ಕೋಲಾ, 250 ml, ಆಮೇಲೆ ಒಂದು ಮಹಾ ಕೋಲಾ ಬಂತು 750 ml. ಅದು ಒಂದು ಕುಡಿದ್ರೆ ಸಾಕು, ಯಾವ ಕೋಲಾನು ಬೇಕಿಲ್ಲ. ಹಾಗೆ ಮಹಾಮಂತ್ರ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ, ವಿಠಲನಾಮ ತುಪ್ಪವೊಂದ ಬಾಯಿ ಚಪ್ಪರಿಸಿರೋ. ಪುರಂದರದಾಸರು ಹೇಳಿದಾಗೆ ಎಷ್ಟು ಸುಂದರವಾದಂತ ಈ ಮಹಾಮಂತ್ರ. ಸೊ ಮನಸ್ಸನ್ನ ನಿಯಂತ್ರಣ ಮಾಡ್ಲಿಕ್ಕೆ ಇನ್ಯಾವುದು ಬೇಕಿಲ್ಲ. ಈ 4 ಅನುಕೂಲವಾದಂತ ತತ್ವಗಳನ್ನ ಬಳಸಿ ಹರಿನಾಮವನ್ನ, ಏನಿಲ್ಲ ಅಂದ್ರೆ ದಿವಸಕ್ಕೆ ಸುಮಾರು ಒಂದು 10 ನಿಮಿಷ ತೆಗೆದು ದೇವರ ಮುಂದೆ ಕೂತ್ಕೊಂಡು ಒಂದು ಮಾಲೆ 108 ಮಂಗಳಮಯವಾದಂತ 108 ನಮ್ಮ ಸಲ ಈ ಮಂತ್ರವನ್ನ ಜಪಿಸಿದ್ರೆ, ಹರಿನಾಮವನ್ನ ಜಪಿಸಿದ್ರೆ ಸುಲಭವಾಗಿ ನಾವು ಈ ಮನಸ್ಸನ್ನ ನಿಯಂತ್ರಣ ಮಾಡಿ ದೇವರ ಚರಣದಲ್ಲಿ ಅದನ್ನ ಇಟ್ಟು ಒಂದು ಉತ್ಕೃಷ್ಟವಾದಂತ ಒಂದು ರಸವನ್ನ ಅನುಭವಿಸಿ, ಈ ಭೌತಿಕ ರಸ ಏನಿದೆ ಸಂಸಾರದ, ಅದನ್ನ ಬಿಟ್ಟು ನಾವು ನಮ್ಮ ಜೀವನವನ್ನ ಯಶಸ್ವಿ ಮಾಡಿಕೊಳ್ಬಹುದು. ಹರೇ ಕೃಷ್ಣ.